ಮಂಗಳೂರಿನ ಕುಳಾಯಿಯಲ್ಲಿ ಹೆದ್ದಾರಿ ಡಾಮರೀಕರಣದ ಬಳಿಕ ಅಕ್ಕಪಕ್ಕದಲ್ಲಿ ಜಲ್ಲಿಕಲ್ಲು ಹಾಕಿ ಸಮತಟ್ಟು ಮಾಡುವ ಬದಲು ನೀರು ನಿಲ್ಲುವ ಸ್ಥಳಗಳಲ್ಲಿಯೇ ಅವೈಜ್ಞಾನಿಕವಾಗಿ ಮಣ್ಣು ಸುರಿತಾ ಇರುವಂತಹ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಕ್ರಮ ವಾಹನ ಸವಾರರು ಪಾದಚಾರಿಗಳಿಗೆ ಸಂಕಷ್ಟವನ್ನ ತಂದೊಡ್ಡಿದೆ. ಹೆದ್ದಾರಿ ಡಾಮರೀಕರಣವಾದ ಬಳಿಕ ಅಕ್ಕಪಕ್ಕ ಸಮತಟ್ಟು ಮಾಡೋದು ಇಲಾಖೆಯ ಜವಾಬ್ದಾರಿ. ಆದರೆ ಕೆಲವು ಕಡೆ ಮಳೆ ನೀರು ಹರಿಯಲು ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಹೆದ್ದಾರಿ ಪಕ್ಕದಲ್ಲಿಯೇ ನೀರು ನಿಲ್ಲುತ್ತದೆ. ಇಂತಹ ಸ್ಥಳಕ್ಕೆ ಗುತ್ತಿಗೆದಾರರು ನೀರು ನಿಲ್ಲದಂತೆ ಮಾಡುವಂತಹ ನೆಪದಲ್ಲಿ ಮಣ್ಣು ಸುರಿತಾ ಇದ್ದು ಮಳೆ ಬಂದಾಗ ಅದು ಕೆಸರು ಗದ್ದೆಯಾಗಿ ಪರಿವರ್ತನೆ ಆಗ್ತಾ ಇದೆ. ಹೊಸಬೆಟ್ಟು ಕುಳಾಯಿ ಕೆನರಾ ಬ್ಯಾಂಕ್ ಕಚೇರಿಯ ಮುಂಭಾಗ ತೋಡು ಹಾಗೂ ಒಳಚರಂಡಿ ವ್ಯವಸ್ಥೆ ಇಲ್ಲದೆ ರಸ್ತೆ ಬದಿ ಸದಾ ನೀರು ನಿಲ್ತಾ ಇದೆ. ಈ ಭಾಗದಲ್ಲಿ ಕಳೆದ ವಾರ ಸುರಿದ ಮಣ್ಣು ಮಳೆಯ ಬಳಿಕ ಕೆಸರಾಗಿ ಪಾದಚಾರಿಗಳು ವಾಹನ ಸವಾರರು ಹೋಗಲಾಗದೆ ಬಿದ್ದು ಏಳುವಂತಾಗಿದೆ. ಇದೀಗ ಮತ್ತೆ ಹೆದ್ದಾರಿ ಉದ್ದಕ್ಕೂ ಮಣ್ಣು ಸುರಿಯುವಂತಹ ಕೆಲಸ ನಡೀತಾ ಇದ್ದು ಜನರು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಜನರ ಸುರಕ್ಷತೆಯ ದೃಷ್ಟಿಯಿಂದ ಹೆದ್ದಾರಿ ಪ್ರಾಧಿಕಾರ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು ಸೂಕ್ತವಾದ ಆದೇಶವನ್ನು ನೀಡಿ ಮಣ್ಣು ಹಾಕುವುದನ್ನು ತಡೆಯಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ.